सर्वतंसकं विलासि लोकरक्षकम् अनायकैकनायकं विनाशि देवदैत्यकं न दासुवासुनाशकं नमामिदं विनायकम् भीकरं नवोदितार्कभास्वरं नमत्सुरारिनिर्झरं नदादिकापदुत्तरम् सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् शङ्करं निरस्तदैत्यकुञ्जरं तरेदरोदरं वरं वरेव वक्त्रमक्षरम् कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरम् मार्जनं सिरन्दनोक्तिभाजनं पुरारि पूर्वनन्दनं सुरा
ದುರ್ಗಾ ಪರಮೇಶ್ವರಿಯಮ್ಮ ಈ ಕ್ಷೇತ್ರ ಪೂರ್ವಿಕರಾದ ಆರಾಧನೆ ರೀತಿ ಧರ್ಮಜಾಲಕ್ಕೆ ಪ್ರಾರ್ಥನೆ ಈ ಜಿಲ್ಲೆಯ ಬಹಳ ಇತಿಹಾಸ ಪ್ರಸಿದ್ಧವಾದ ಶಿರುವ ಧರ್ಮಜಾಲ ಓಡಾಯಿತಿ ಇಲ್ಲಿ ಗೋಪುರ ನವನಿರ್ಮಾಣ ಪ್ರತಿಷ್ಠ ಬ್ರಹ್ಮಕರ ಶಿವಸ್ವ ಸತ್ಕರ್ಮ ಆಯುರ್ವೇದ ಕ್ಷೇತ್ರ ನಾಗಮಂಡಲಾದಿ ಸೇವೆಯ ಸತ್ಕರ್ಮವನ್ನು ಮಾತ ಸಂದರ್ಭ ಮಾಡುವುದನ್ನು ಈ ದೇವಾಲಯದ ಸಾಕಾರವು ಸಂಬಂಧಪಟ್ಟ ಮುಖ್ಯವಾಗಿ ರಾಜಗೋಪುರದ ಸುತ್ತುಗೂಡಿದ ಆ ಸಂದರ್ಭಗಳು ಮಕ್ಕಳಿಗೆ ಅನಾನುಕೂಲ ಆಗುತ್ತದೆ ನನ್ನ ಧರ್ಮಜಾಲಂದ ಭಕ್ತರಿಗೆ ಪ್ರೇರಣೆ ದೊರೆಯುತ್ತಲ್ಲ ಓಡಾಯಿತಿ ಆ ನೂತನವಾಗಿ ರಾಜಗೋಪುರವು ಸುತ್ತಲೂಡಿನ ನವನಿರ್ಮಾಣ ಮಾಡುತ್ತದೆ ಈತ ಸಾನ್ನಿಧ್ಯಾಭಿವೃದ್ಧಿಗೋಸ್ಕರ ವಿನಿಯೋಗಿಸುವ ಮಾತ್ರ 250 ವರ್ಷ ಬ್ರಹ್ಮಕುಂಭಾಭಿಷೇಕ ಇದರ ಪ್ರತಿಷ್ಠಾಪನಾ ಪೂರ್ವಕ ದೈವದ ಬಿಂಬ ಸಾನ್ನಿಧ್ಯಕ್ಕೋಸ್ಕರ ಓಡಾಯಿತು ವರ್ಷ ಪ್ರತಿಷ್ಠೆ ಪ್ರಧಾನಯಾಗುವ ದೈವದ ಮಾತ ರಾಮಜಿತಿ ದೈವ ಸಂದರ್ಶನ ಅಂಚನೆ ಆ ಮಹಾ ಅನ್ನ ಸಂತರ್ಪಣೆ ಪೂರ್ವಿಕ ಸಂಪ್ರದಾಯ ಪ್ರಕಾರ ಕಥಾಯೋಗ್ಯವಾದ ಇಷ್ಟಾರ್ಥ ಸಿದ್ಧಿಯಾಗುವುದು ಏನು ಒಂದು ಸಮಸ್ಯೆ ಇಟ್ಟು ನಾನು ಯಾಗದ ಮಾತನಾಡಿದ ನನಗೆ ಪರಿಹಾರವು ಆ ಮೂಲಕ ಹೆಚ್ಚಿನ ದೊಡ್ಡ ಕಾಣಿಕೆಯ ಈ ಕ್ಷೇತ್ರದಲ್ಲಿ ಕೂಡ ಈ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿಯಾಗುವುದು ಆ ಮೂಲಕ ಇಮ್ಮಳು ಅತ್ಯಂತ ಕಲಾ ಸಾನ್ನಿಧ್ಯವಾಗಿದ್ದು ಮಾದ ಭಗವದ್ಭಕ್ತರಿಗೆ ಸಹಾಯವಂತನಗಳಿಗಾಗುವುದು ಶ್ರಮ ಬಿಟ್ಟನಗಳಿಗಾಗುವುದು ಅಂತಿಮವಾಗಿ ನಾನು ಆ ಸಮಸ್ಯೆ ಘೋಷಿತ ನಾನು ಪರಿಹಾರ ಮಾಡುವುದು ಆದ್ದರಿಂದ ಪೂರ್ಣಾವಿಷ್ಯ ಸಂತೋಷ ಸಂಪತ್ತನ್ನು ಆ ಧರ್ಮದೈವಾಯಿ ಧರ್ಮಯಾದಂದಾಯಿ ಪರಿಪೂರ್ಣ ಅನುಗ್ರಹ ಮಾಡುವುದು ನಮ್ಮ ಪ್ರಸನ್ನ ಕಾಡು ನಮ್ಮ ವಿಶೇಷವಾಗಿ ಪ್ರಾರ್ಥನಾ ಹರಶಂಭೋ ಮಹಾದೇವ ವಿಶೇಷ ಮಹಾವಿಷ್ಣು ದೇವರ ಪಾದಾರವಿಂದಕ್ಕೆ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಪಾದಾರವಿಂದಕ್ಕೆ ಗೋವಿಂದ ವಿಷ್ಣು ದೇವರ ಪೂರ್ಣ ಅನುಗ್ರಹವು ಆ ಮಹಾಮಾಯ ಧರ್ಮಜಾಲದಾಯ ಕೆಲಸ ಆ ದೇವರ ಮಲ್ಪಾದಿನ ಆ ದೈವ ನಮ್ಮನ ಮಲ್ಪಾದಿಗೆ ತೊಂದರು ಅಂದ ಒಂದು ಮಾತು ಮಲ್ಪನಗ ನಮ್ಮ ಮುಖ್ಯವಾದ ಬೋಳು ಒಂದು ಎಡ್ಡೆ ರೀತಿಯ ಚಿಂತನೆ ನಾವು ಮಾತು ಮಲ್ಪನಂತ ಮಲ್ಪವನು ನಮ್ಮ ದೇವರು ಆ ದೈವ ನಮ್ಮ ಎನ್ನೆಂದಿನ ಕೆಲಸ ಇಲ್ಲಿ ಬಾರಿ ಪೊರ್ಲಾದ ಎಡಮ ಒರ್ಮತಿ ಮುಂದ ಯಂತ್ರೋಡಾತದೆ ಒಂದು ಎಡ್ಡೆ ಕೆಲಸ ಮಾತೆಲ್ಲ ಒದಗಿ ಬರ್ತಾರೆ ನೆಕ್ಕು ಊರ ಪರ ಊರ ಭಕ್ತಾದಿಗಳು ನಮ್ಮ ಒಳ್ಳೆಯ ಕೆಲಸ ಪ್ರಾರಂಭ ಅಂತ ವಿಷ್ಣುಮೂರ್ತಿ ದೇವರನ್ನ ಪುನರ್ಪ್ರತಿಷ್ಠೆ ಕೆಲಸ ಆಡು ಜನ್ಮ ದಾರಿದ್ದಾನ ರಾಜಗೋಪುರದ ಕೆಲಸ ಆಡು ನಂಕ ಕೈಗೆ ಕೈ ಕೊಟ್ಟು ಬುಕ್ಕೆಲು ಕೊಟ್ಟು ಊರ್ದಗಳು ಪರ ಊರ್ದಗಳು ಮಹಾತ ಭಕ್ತಿಯಲ್ಲ ನಂಗೆ ಧನಸಹಾಯ ಕೊಡ್ತಾರೆ ಅಂಚನೆ ಅದನ್ನ ಒಂದು ಎಡ್ಡೆ ಕೆಲಸ ಆದಾಗ ಒಂದು ಎಡ್ಡೆ ವ್ಯಕ್ತಿನ ನನ್ಗೆ ತೆಗಿತಾರೆ ಸಂಪರ್ಕ ಬಂದು ಕೊಡ್ತಿದ್ದಾರೆ ನಮ್ಮನ್ನು ತೂರು ತೆರೆದಿನ ವ್ಯಕ್ತಿ ಎಂಕಲಿಗೆ ಸುರುಕರೆ ಕೆಲಸ ಕೊಟ್ಟ ಭಾರಿ ರೀತಿದ ಅವನಿಗೆ ಆತಂಕ ದಾದ ಪೂಜ ಬರ್ತಿರಂತ ಆಗ ಇಬ್ಬರು ಆ ಧರ್ಮ ಜಾಲದಾನ ಪ್ರಸಾದ ಕೊಡ್ದು ಒಂದೇ ಜಾಗದಲ್ಲಿ ಲೆತ್ತದು ಆ ಕೆಲಸ ಕೊಂಡ್ಯ ಅವಿನ ಭಾರಿ ನಿಷ್ಠೆ ಪ್ರಾಮಾಣಿಕತೆ ಭಾರಿ ಪೊನ್ನುಡು ಅವು ಮಾತಾಡ್ತದೆ ಭಾರಿ ಒಂದು ತಾಯಿ ಬಿಡುವುದನ್ನು ಬರ್ತದೆ ನಮ್ಮ ತುಂಬ ಹೆಚ್ಚಿನ ಕೆಲಸಗಳು ಕಡೆಮಂಡಲು ಒಡೆಯುವವರು ಉಂಟು ಆಗ ಎಂಕಲ ದಾಲ ಆತಜಿ ಆ ಕೆಲಸ ಶುರುವಾಗಿ ದಿನ ಮೊದಲ ನಿರ್ವಿಘ್ನವಾದ ಭಾರಿ ಖುಷಿಗೆ ಬಂದರೆ ಅರೆಗೆ ಆ ಈ ಧರ್ಮಜಾಲದಾಯ ಬಟ್ಟೆ ಅರೆಗೆ ರಕಮ್ನ ಪರಿವಾರಗಳಿಗೆ ಸಕಲ ಇಷ್ಟಾರ್ಥ ಪ್ರಾಪ್ತಿ ಮಲ್ಪಡು ಅರೆಗೆ ಆಯುರಾರೋಗ್ಯ ಐಶ್ವರ್ಯ ಕೃಪೆ ತಿಕ್ಕಳು ಬಂದು ಎಂಕಲ ಮಾತು ಸರ್ವ ಶಿವದ ಭಕ್ತಿನ ಪರವಾದ ಅರೆಗೆ ಅಭಿನಂದನೆಯನ್ನು ಶುಭ ಹಾರೈಕೆಲ್ಲ ಜೀವಮಾನದ ಯಶಸ್ವಿಯಾಗುವುದರಿಂದ ಉತ್ಸಾಹ ಸಾಹಸ ಧೈರ್ಯ ಬುದ್ಧಿಶಕ್ತಿ ಪರಾಕ್ರಮ ಯಾರು ವಿಧದ ಪ್ರಯತ್ನ ಮಾಡಿದೆ ತತ್ತಮವನ್ನು ದೈವಚಿಂತನೆ ಮಾಡೋದು ಏಳನೇದಾದ ನಮ್ಮ ನಂಬಿಕೆ ದೈವದೇವರ ಮಕ್ಕಳು ನಕ್ಕ ಅನುಗ್ರಹ ಮತ್ತು ಮುಂದಲ್ಲ ಒಂದು ಒಜೆ ನಾಣ್ಯದ ನೋಡಿ ನಕ್ಕ ಅಷ್ಟು ಒಂದೇ ಹೆಚ್ಚುಗಡೆ ಬೇಡ ಮನುಷ್ಯರು ದೇವರ ಅಂಗಾಂಗ ಕೈ ಕಾಲು ಕಣ್ಣು ಅಥವಾ ಪಂಚೇಂದ್ರಿಯ ಒಂದೇನು ಮಾತ್ರ ವಿಶೇಷವಾದ ನಮ್ಮ ಒಂದು ಮೆದುಳು ಶಕ್ತಿ ಜ್ಞಾನ ಶಕ್ತಿ ಒಂದೇನ ನಂಗೆ ದೇವರ ದೈಹಿಕ ಅನುಗ್ರಹ ಬಂದಾಗ ಈ ಕಲಿಯುಗದ ಒಂದೇನೆ ನಮ್ಮ ಕರ್ಮಭೂಮಿ ಮಾಡಬಾರ್ದು ನಮ್ಮ ಕಷ್ಟಪಟ್ಟು ನಮ್ಮ ಹಿರಿಯರು ಮಾತ್ರ ನಮ್ಗೆ ಈ ಬೇಸಾಯ ವ್ಯವಸಾಯ ಒಂದೇ ಪ್ರಧಾನವಾದ ಚಿತ್ರ ಕೃಷಿ ಪ್ರಧಾನವಾದ ಚಿತ್ರ ಈ ದೇಶ ಮುಖ್ಯವಾದ ಇದು ಉದ್ದೇಶದಾತ ನನಗ ಕಾಯಕ ಬೇಗಲಾಸ ಕಷ್ಟಪಟ್ಟು ಬೆಂದು ನಿಟ್ಟು ದೇವರು ಕೊಟ್ಟಿನ ಶಕ್ತಿ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ಉಪಯೋಗ ಮಾಡಿಕೊಂಡು ಆ ಮೂಲಕ ಈ ಪ್ರಪಂಚ ಉಡುಗುಂಬುಗಳ ಪಡೆದು ನಮ್ಗೆ ನಮ್ಮ ಹಿರಿಯರು ಮಾತ್ರ ಬೋಧನೆ ಪಡಿಸಿದ ಚಿತ್ರ ವಿಷಯ ಇನ್ನು ಮಾತ್ರ ಇರ್ತದೆ ಯಾವಂದ್ರೆ ನಮ್ಮ ಗುರು ಹಿರಿಯರು ಮಾತ್ರ ಕೊನೆಗೆ ಗ್ರಾಮಗಳು ವಿಶೇಷವಾದ ನಮ್ಗೆ ದೇವತಾನುಗ್ರಹ ಮೂಡು ಪಟ್ಟಿನ ಸ್ವತ್ತು ದೇಶದಲ್ಲಿ ಒಂದು
ಗ್ರಾಮದಲ್ಲಿ ದೇವಸ್ಥಾನ ಅಂಚನೆ ದೈವಸ್ಥಾನ ಅಂಚನೆ ಪರಿವಾರ ದೇವರು ಮಾತ ದುಂಬದವರು ನಮ್ಮ ಭವಿಷ್ಯದ ಜನಾಂಗ ಪ್ರಜೆಗಳ ಉದರ ಅವರು ಎದೇ ರೀತಿ ಜೀವನ ಮಾಡ್ಕೊಂಡು ಸದುದ್ದೇಶದ ಒಂದು ಮಾತು ಮತ್ತೊಂದು ಹೋಗ್ತೇವೆ. ಈ ವಿಷ್ಣುಮೂರ್ತಿ ದೇವಸ್ಥಾನದ ಗೂಡುಗಟ್ಟಲು ಸ್ವಲ್ಪ ಹೆಚ್ಚಿನ ಕಾರ್ಯಕ್ರಮ ಆನಂದ ವಿಶೇಷವಾದ ಮುಂದುವರಿಸಿ ಮಾಡ್ತಿದ್ದೆವು. ಆ ಕಾರ್ಯಕ್ರಮಗಳು ಭಾಗಿಯಾಗ್ತೇವೆ. ನಮ್ಮ ಜಾಲಾಂಧರಿಗೆಲ್ಲ ಆಯುರಾರೋಗ್ಯೇಶ್ವರ ಅಭಿವೃದ್ಧಿ ಮಾಡ್ತಿದ್ದೆವು. ಭವಿಷ್ಯತ್ 4 ವರ್ಷ ಈ ಜಾಗಗಳು ನಿಸ್ವಾರ್ಥವಾದ ಸೇವೆ ಮಾಡ್ಕೊಂಡ ಆ ಯೋಗ ಬಗ್ಗೆ ನಮ್ಮ ಜಾಲಂಧೆಯ ಬಾಡಿಯನ್ನು ಪಡೆದು ಪ್ರಾರ್ಥನೆ ಮಾಡ್ತೇನೆ ನಾನು. ಬ್ರಹ್ಮತ್ವ ಒಂಜಿರಾಜ ಗ್ರಾಮ ವಡಸ್ಥಾನ ಮತ್ತು ಕರಮಾಗನ ಭಕ್ತ ಬಾಂಧವ್ಯರು ನಮ್ಮ ರಾಜ್ಯವನ್ನು ರಾಜ್ಯಭಾರ ಮಾಡಿದ ವಿಷ್ಣುಮೂರ್ತಿ ತೆರೆತಕ್ಕ ಒಂದು ಕುರಿಬ್ರಹ್ಮ್ಯರನ್ನ ಆದರಡು ಮತ್ತು ಪಡಲಿನ ನಾಗನ ದುಂಬಿದಿ ಒಂದು ಕರತ ಪಬ್ಬುನ ಆದರಡು ಗ್ರಾಮ ಕರಕಟ್ಟಡ ಗ್ರಾಮ ಮನಸ್ಥಾನ ನಮ್ಮೊಂದು ವರ್ತಿಸಿದ ದೈವ ದೇವರಿಗೆ ತೆರೆತಕ್ಕ ಒಂದು ಪುಣ್ಯಕ್ಷೇತ್ರವು ನಾಲ್ಕು ಉರಿಗುಂಡಾಲ ಪಾದದ ಮನ್ನಗ ಯಾವ ಶತಮಾನ ಕಾರೋಡ್ ಬತ್ತದ ಅರಸರ ಜಡೆ ಊರ್ತರ ಉನ್ನುಷ್ಟ ಆವರ್ತ ಕಚ್ಚಿನ ಕಾರ್ಯ ಭಾಗವನ್ನು ನಿಕಲ್ಲೆಚ್ಚತಕಾರ ಪುರುತದ ಕಾರ್ಯ ಪುರುಳು ಮಲ್ಪಮದಲ್ಲ ವರ್ಷ 16 ತಿಂಗಳ ಕಚ್ಚಿನ ಸಮಾರಂಭದ ಸೇವೆಗೆ ಕಾತೊಂದು ದಿನ ಕಾತೊಂದು ನೋಡ್ಲ ದಾದನ ಪ್ರಕಾರವಾದ ದೈವ ಪ್ರೇರಣೆ ದೈವನಪ್ಪನ ಪ್ರಕಾರವಾದ ವಿಷ್ಣುಮೂರ್ತಿ ದೇವರನ್ನ ಧರ್ಮವನ್ನು ತೊಂದು ಅಂತೂ ಪ್ರಕಾರವಾದ ಈ ಜಾಗ್ರಾಪಿಂಚಿತ್ತಿನ ರಾಜಗೋಪುರ ಸುತ್ತ ಗೌಳಿ ಅಂತೂ ಸರ್ವಕಾರ್ಯ ಭಾಗವನ್ನ ಅವಡು ಪಂಪಿಂಚಿತ್ತಿನ ಯೋಚನೆ ಗ್ರಾಮಣ ಕೇಂದ್ರ ಮಲ್ಪಾದ ಕೊತ್ತಾರಡ ಆತು ಪಂಪಿಂಚಿತ್ತಿನ ಕಾಲೋಡು ಅಪ್ಪಣ ಪ್ರಕಾರವಾದ ಇಂದಿನೋಡು ಗ್ರಾಮ ಪರವೂರು ಊರು ಮತ್ತು ಸಮಸ್ಯೆರು ಮಹಾತ ಒಪ್ಪತಪ್ಪ ಒಂದು ಕಾರ್ಯ ಭಾಗನು ವೇದ ಪುರಾಣ ಕಲ್ದಿಂಚಿತ್ತಿನ ಬ್ರಹ್ಮತ್ವವನ್ನು ದುಮುದಿ ಒಂದು ಅಂತೂ ಪ್ರಕಾರವಾದ ವಾವಿದೀಡು ವಾರೀತಿಡಿ ಎಂಚ ಆವಡು ಪಂಪಿಂಚಿನ ತಿಳುವಳಿಕೆ ಅರಡ ಪಡೆತೊಂದು ಇನ್ನೊಂದು ದಿನ ಕೋಟೆಯಲ್ಲಿ ಇದಮುಟ್ಟಲಾಪಿನ ಕಾರ್ಯ ಅರಡಾಪಿನ ಚಿತ್ರವನ್ನು ಕಾರ್ಯ ಭಾಗನು ಮಲ್ಪಾದು ಇನ್ನೊಂದು ದಿನದ ಪ್ರಕಾರ ಬ್ರಹ್ಮ ಕಲಕ್ಷ ಅಭಿಷೇಕವನ್ನು ಮಂತದು ನಿರ್ವಾಹದ ಪ್ರಕಾರವಾಗಿ ಮಾಯಕು ಸಮರ್ಪಣೆ ಬ್ರಹ್ಮತ್ವ ಬರಬಾರ ಮಂತದು ಎರಡವ ರಾಜ್ಯದ ಕಲಕಲೆತ್ತದು ಸಂತೋಷಾಣ ಸ್ವೀಕಾರಾಣ ಕೊಂಡಾಡ ಎಂಕರಿಗೆ ಔಷಾಶ್ವತ ಬಂದ ಲೆಕ್ಕ ಆ ಪ್ರಕಾರವಾದ ಸಂದರ್ಶನ ಮಲ್ಪರ ಕಾಲಗಳಿಗೆ ರಾಜ್ಯದ ಕಲಕ ಲೆಪ್ಪರೆಗೆ ಕೊಡಾದ ಪರವೃದ್ಧ ಚಾಕ್ರಿಯನ್ನು ಮಾತ್ರ ಲೆಪ್ಪಡಾದು ಈ ಕೊಟ್ಟುಡು ಗ್ರಾಮಸ್ಥರೇಕಲ ಪರವೃದ್ಧಗಳ ಮೂಜಿದಕ್ಕನ ಐಶ್ವರ್ಯ ಬರ್ಪಿನ ಕೊಟ್ಟುಡು ಮಪ್ಪು ಚಿತ್ರಮುಜಿ ಚಾಕ್ರಿಡೆ ಕೈತಪ್ಪು ಬಾಯ್ತಪ್ಪು ನಡೆನುಡಿ ಆಚಾರ ವಿಚಾರ ತಪ್ಪು ವಿಷಯಗಳಿಗೆ ತನ್ನ ಮಧ್ಯಮಾನಗಳನ್ನು ವಿಶ್ವಾನ ಗರುಡವಾಗಿ ಕೊಟ್ಟು ಹಾಲನಂತ ಎಡ್ಡಿ ನೋಡ್ತೊಂದು ಎದ್ದು ನೀರಿನ ಮೀನಿನ ಜಲಕ ಮಲ್ಪಾದ ಮನಸ್ಸನ್ನು ಮರೆತು ಎದುಕೊಟ್ಟು ರಾಜ್ಯದ ಕಲಕ ಮತ್ತದು ಶಿವ ಉರಿಗುಂಡಾಲ ಪಾದದ ಮನ್ನಡು ಆಪಿನ ಚಿತ್ರಮುಜಿ ಕಾರ್ಯ ಭಾಗಲು ವಿಷ್ಣುಮೂರ್ತಿ ದೇವರ ಮೆಚ್ಚುನಕ್ಕ ಇಲ್ಲಿದ್ರೊಟ್ಟು ಮಂತುಗೊರಡು ಬಂದು ಇಡೀ ಗ್ರಾಮಸ್ಥರು ಮಾಡ್ತಾರೆ.
ಗಿರಾಪಂಚಿನ ಪುಸ್ತಕದಲ್ಲಿ ಎಡೆ ತೊಟ್ಟಿಟ್ಟುಕೊಳ್ಳೋದಿರಿ ತುಲಾ ಜಗತ್ತಿಗೆ ಗಣ್ಯ ತುಳುನಾಡು ಮುಖ್ಯಮಂತ್ರಿ ಮಾನವ ಧರ್ಮ ಅಧರ್ಮಗಳು ಧರ್ಮಗಳು ಪ್ರಾಂಚಿನ ಮೊದಲು ನೀರು ಧರ್ಮಕ್ಕೆ ಸತ್ಯನಾರಾಯಣ ರೆಡ್ಡಿ ಪುರಾಣ ನೀರು ಮಿತಿ ಮೇಲೆ ಬಂಡಾಲ ಜಗತ್ತಿಗೆ ಗಣ್ಯನ ತುಳುನಾಡು ಗೊತ್ತಿನೊಟ್ಟಿದ್ದು ಮಾನವರ ಭಕ್ತಿ ಬೆರೆಯುತ್ತಿಲ್ಲ ಮಾನವರ ಭಕ್ತಿಯನ್ನು ತಿರುಗುತ್ತಿನ ಅಪ್ಪನ ಗಡಿಯರಿ ಮೂಡಿದ್ದೀರಿ ಮುತ್ತಿಲು ಕೊಟ್ಟ ಹೊರನು ಕರೆಕ್ಟ್ ಕೊಟ್ಟೆ ಜಗತ್ತು ಗಣ್ಯನ ತುಳುನಾಡು ಹೊಡಿಸಿದ ಪುನಃ ಗಾವ ಬರ್ಪಿಂಚಿನ ಹೊಟ್ಟಲು ಉಳು ಕಡೆ ಗೊತ್ತೆ ಹಬ್ಬು ವೈದ್ಯಕಿ ಕಂಪನಿಗಲ್ಲ ಅವರಿಗೆ ನನ್ನ ಜಾರ ಜತ್ವೇದನ ಇವ ಪುಸ್ತಕ ಮಾಡ್ಕೊಂಡ್ರೆ ಜಾರನ್ನೇ ಪುಸ್ತಕ ಕೊಡ್ತಾನೆ ಯಾರನ್ನೇ ಧರ್ಮಕ್ಕೆ ಸತ್ತನೆ ಮೂಜು ಪುಸ್ತಕ ಪಡ್ತಂದು ನನ್ನ ಪಡ್ಡ ದೊಡ್ಡ ಬಾಳ ದೊಡ್ಡ ಜಾರ ದೊಡ್ಡ ಮೂಜು ಸ್ಥಾನ ಮಟ್ಟಿಗೆ ಮಾಡ್ಕೊಂಡೆ ನನಗೆ ಕೊಯ್ಕುಲ ಮೇಲೆ ಮಕ್ಕಳ ರಾಜ ನಾಗವನ ವೈದ್ಯರಪ್ಪನ ಬಾಯಿದಾಂತಿರ ಮಟ್ಟ ಜೊತೆದುಕೊಂಡೆ ತೆಂಗಾಯದ ಕಟ್ಟುದೋಡು ಬಡಗಾಯದ ಹುಟ್ಟುದೋಡು ತೆಂಗಾಯರಾಜು ಬೆರಿಬಾರ್ದು ಬಡಗಾಯರಾಜು ಗಜ್ಜಿಗೋಚಾಟ ವಿನಿಮಯ ಹಲವಾರು ಕೊಡಿ ತೆಲಾರು ಬಿಚ್ಚಿ ಬಿಟ್ಟದ್ದು ಆಗ ಮೋಗ ಪಂಚಪರ್ವ ಹೋಮನಿಗೆ ಬೆಡಬತ್ತೊಡ್ಡೆ ನನ್ನ ಬರ್ಪಿಂಚಿನ ಕಾಲ ತೂಪಿಂದ ಬಿಟ್ಟರು ಅಟ್ಟಿಂಜ ಗೋಲಿ ಚತ್ರುಡು ಬಡಿಗೆ ನಡಿಬಿಟ್ಟು ಜೋಡಿ ನ್ಯಾರ್ಮ ಹೊಡಿಯುಂಡಾಲಪಾದಿಡುವುದು ನಾಗನ ನಟಿ ಮತ್ತು ಯಾಕಾರು ಗಜಬಾರ್ದು ದೀಜಾದ ಸ್ಥಾನಮುಡಿ ಹೇಳೋದು ವಜ್ರಾಜನ ಆಗ ಮೋಗ ಪಂಚಪರ್ವ ಪುತ್ರ ಯಾನೇ ಬಗ್ಗಲ್ಲೇ ಆ ಕಾಲೋಡು ಈ ಕಾಲೋಡು ಮಂದಿರಾಜ ದಿಗಿದು ನಮ್ಮ ಮೈಕಿಂದ ಇವನು ಮಣ್ಣೆಯೊಂದೇನು ತೀರ್ಮಾನಗಟ್ಟೆ ನಿಗಮಪುರಿಗೆ ರಾಣಿ ಬಂದು ಕೊಡ್ತಾರೆ ವಂಜರಾಜ ಪತ್ರ ಮೇಲೆ ಬತ್ತಲು ಕೂಬದ್ರು ಅಪತ್ರ ಪೇಜ್ ಬಿಡ ಪೇಜಿನ ಒಳಗಡೆ ಮಾಡ್ಕೊಂಡಾನೆ ಮಾಯಸ್ಕರನ್ನ ನಡೆ ಬಿಡ್ತಾರೆ ರಾಜಗಳಿಗೆ ಜೋಗ ಬಿಡ ಕೊಟ್ಟರೆ ಬಾಸೆ ಬಂಡಲೆ ಹಾರಾಜ್ ಮಾಡಿ ಹೊರದ್ರು ಕೋರ್ಡನ್ನು ಡಿಂದಿರು ಮೂರು ಬಾಳ ಕಣ್ಣು ಸುತ್ತಮುತ್ತ ಮಾಡ್ಕೊಂಡರೆ ಅವು ತಪ್ಪನಾಗ ವಂಜರಾಜ ಎನ್ನ ಜಾತಿ ಕಟ್ಟಲು ಮುಂಚೆನ ಕಾಯ್ತದೆ ಪಾಡಿಯನ್ನು ಸುತ್ತಮುತ್ತ ಮೀನಿನ ಜಲಕವನ್ನು ಮೈಲಿಗೆ ಪಾರಿ ಮಾಡಿಸುತ್ತಾರೆ ವಂಜರಾಜ ಭಕ್ತಿ ಸರ್ ಭೂಪತ್ ಪೇಜ್ ಹುಡುಗಿರೆ ನಿಗಮ ಪೇಜನೆ ಮಲ್ವಾಂತರ ಯೋಜನೆ ಮಾಡ್ಕೊಂಡು ಮತ್ತೆ ವಿರುದ್ಧ ಮಾಯಸ್ಕರನ್ನ ನಡೆ ಬಿಡಿದೆ ರಾಜನಗರ ನಿಗಲ್ಕನೆ ಅಭಿವೃದ್ಧಿ ಮೊತ್ತಾಲ ಜೋಗತ್ತ ಬಾಯ್ದಾಂತರ ಮತ್ತೆ ಜೊತೆಲಿಕೊಂಡೆ ಎಂಚೆ ಯಾರು ಉಂಟಾಪನೆಗಳಿಂದ ನೀವು ಕೂಡುವಂತಿನ ಮತ್ತು ಬತ್ತಿ ಮತ್ತು ಎತ್ತಿಗೆ ಗಡ್ಡೆಪಡಿಗೆ ಪೂರಾ ಪ್ರಾಯಿತ ಮತ್ತು ಬಣ್ಣ ಮತ್ಕೊಡಲಿಂದೇ ಗ್ರಾಮ ಮನಸ್ಥಾನ ಭಗವದ್ಭಕ್ತರು ನಮ್ಮ ರಾಜ್ಯವು ವೈಭವ ನಿರವನುಭವದಿಂದ ನಾವು ವಿಷ್ಣುಮೂರ್ತಿ ದೇವಿಗೆ ಕರೆತಕ್ಕ ಅವರು ಪತ್ತನೆಯಲ್ಲಿ ಎದಿಕ್ಕೆ ಒಂದು ಜ್ಞಾನವರು ಉಂಡಾಲ ಪಾದೆಗೆ ಕಡಲಿನ ಕೊಂಚುಡುತ್ತಿನ ಜೋಡು ಮರೆಕಲೆಯನ್ನು ಭಕ್ತಿ ಪಂಪಿನ ಹೊಟ್ಟು ಕುಟ್ಟಲತ್ತ ಕೊಡ್ತುಂದು ಮಡಲೆನ್ ಗುರುತು ಜಡೆನಾರತ್ತೊಂದು ಇನಬಲ್ಲ ಶಕ್ತಿಯು ರಾಜ್ಯದ ಕಲಕ್ಕೊಯ್ತವೆ ಭಕ್ತಿನಗಳಿಗೆ ಲೆಚ್ಚಿನ ಮತ್ತು ಎಡ್ಡಗಳಿಗೆ ವಿಷಾಮೃತ ಕೇರಳ ಕಟ್ಟ ಮದಿಪುಣ ಪದ್ಧತಿ ಜ್ಞಾನವರು ಉಂಡಾಲ ಮನ್ನಡೆ ಕಂಗಳಾದ ಕಂಗೆಡಿದು ಜರಿಯುತ್ತೆ ನುರಿದು ಬರ್ಪುಣ ಬಂತಿನ ಬಯಚಿ 24 ಗಂಟೆ ಅಶ್ವಗಳಿಗೆ ಕಾಲಗಳಿಗೆ ವಿಷಬಾಧನೆ ಬಾಧಿಸುವ ಸಂಪ್ರದಾಯ ಸಾಧಾರಣ ಕಾಲಗಳಿಗೆ ವಿಷಬಾಧನೆ ಈ ಕುರಿತು ಭಕ್ತನ ಇತ್ತನ್ನ ನಮ್ಮ ರಾಜ್ಯರು ವೈಕೋಡ ವಿರೋಧತ್ತಿನ ವಿಷ್ಣುಮೂರ್ತಿ ದೇವರನ್ನ ಬಲಾಬಲಿಗಿನ ಮತ್ತಲ್ಲ ಅಪ್ಪಮಾದೇವಿನ ಧರ್ಮ ಮತ್ತೊಂದು ಉರಿಬ್ರಹ್ಮರನ್ನ ಬಲಾಬಲಿಗಿನ ಮತ್ತೊಂದು ಪಡಲತ್ತಿನಾಗಕ್ಕೆ ತರಕಾದ ಹಾಲನ್ನು ಅಂತದ್ದು ಎದ್ದೆಯನ್ನು ಒತ್ತೊಂದು ಆಪಿನ ಕಾರ್ಯಭಾಗವನ್ನು ಇದ ಮುಟ್ಟಗೆಂಚ ಕಾಮಗೆದ ತಡದ ಭಾಷ ಕೊಡ್ತಾನ ನನ್ನ ಮಿತ್ರಗಳ ಯಾನುಲ್ಲ ಭವಿಷ್ಯತ್ತದ ನಿಪಾಲ ಯಾನುಲ್ಲ ಪಂಪನೆ ಭಾಷೆ ಗುರುತು ಕೊರನಿಂಚಿನ ಬ್ರಹ್ಮಗಲದ ಸೇವೆನ ಇಡೀ ಅರವೂರು ಬರವೂರು ಗ್ರಾಮಸ್ಥರು ಕೊನೆ ಸೇವೆನ ಸಂತೋಷ ಸ್ವೀಕಾರ ಮಾಡ್ಕೊಳ್ಳ ಮಾಯಾಮಿ ಹೆಣಬಲಿದ್ದಿ ಮದುವೆ ಮಾನಿಕ ದಿವ್ಯನ ಹುಚ್ಚಿದ ಮದ್ಬಿಡ ಕಡೆಗಟ್ಟೊಂದು ಮಾಯಾ ನೆರಳು ಕೊಟ್ಟಿನ ಬಾದ ಅವಣಗಳ ಜಾಗದ ಗಣಿತ ಮಾತ್ರಗಳ ಇಸಾಮುಟ್ರಿಗೆ ಇಸದಲ್ಲಿಗೆ ಉದ್ಭವದ ಮಾಯಿ ಅಂಜಿರಂಜಿ ಕಾಲಗಲದ ಏತನೆ ನಮ್ಮ ರಾಜ್ಯವು ಬೆಟ್ಟಬಿಡುತ್ತಿನ ನಮ್ಮ ರಾಜ್ಯಗಳು ವಿವೇಕದ ವೈಷ್ಣುತನ ಚಿತ್ತಂದಲ್ಕೊಂಡ ನನ್ನ ಹತ್ತು ಮಾತೆಯಿಂದ ಹೊಲವನ್ನು ಬಿಟ್ಟನ್ನ ಸಹಾಯತ ಕೊಟ್ಟು ಇನ್ನೇ ನಾಗಪೇರನ್ನ ಹೊಲವನ್ನು ಬಿಟ್ಟನ್ನ ಭೂಮಿಗಾಲದ ಕುಂದೂರು ಮಕ್ಕಳನ್ನ ಜಾಗಿದ ಮತ್ತೆ ಇಷ್ಟನ್ನ ಮತ್ತೆ ಬಂದು ಗಡ್ಡಬಡ್ಡ ಕೂಡಿ ರಾಜಗಳು ನಮ್ಮ ಇಂಚಿನ ಸದ್ದು ಗೊತ್ತಿಲ್ಲ ಅಮೌಂಟ್ ಬರ್ಬೋದು ಅವಲತ್ತಿನ ಕಾಯಕೊಂಡು ನ್ಯಾಮ ಅವರು ನಾಳವಾದ ಇಡೀ ಮಂಜಿರಾಜ ನಂಬರ್ಗೆ ನನಗೆ ನಂಬರ್ಗೆ ಒಂದಿಲ್ಲ ಇನ್ನೇನ ರಾಜ್ಯದ ಕಲಾ ವಿಚಾರ ಇನ್ನೇನ ಸುತ್ತಮುಡಿಗೆ ಬಂತಾರೆ ಕಾಲ್ಗಳಿಗೆ ಏನ ಹೊಟ್ಟುన్నారు ರಾಜ್ಯದ ಕಲಕ್ಕೆ ಬೋದು ಇರಿನ ಕೇಂದ್ರ ಏನು ಮತ್ತೆ ಬೇಡ ಅವನೇನ ಹೋಗಿ ರಾಜನು ಹೊರಗೆ ನಾಯಕ ರಾಜ್ಯವನ್ನು ವಿಚಾರ ಪುಣಿಂದು ಮಾನವರ್ಗ ಜನನ ಮರಣ ಬರ್ಕೋದ್ರೆ ಪುಣಿಂದ ದಾನೆ ಅವನಿಗೆ ಇಡೀ ಒಂದು ರಾಜ್ಯದ ಸಮರ್ಗೆ ಬಂದಲ್ಲ ಈ ಮುಟ್ಟೆ ಉಂಟಾದ ಕೊಡ್ತಾರೆ ಅವನಿಗೆ ಎತ್ತಿನ ಜನಗಳಿಗೆ ಆಯೋಗ ನ್ಯಾಯೋಗ ದುಡ್ಡಿನ ರಾಜಕುಟುಂಬ ಪ್ರವಾದ ಸಾರಾಂಶ ಗ್ರಾಮಕ್ಕೆ ಮಾತ್ರ ಈ ಜಾಗದ ಬರ್ತದೆ ಸಾರಾಂಶ ನಾನು ಈ ರೀತಿ ದಿಕ್ಕಲು ಬೈದೆ ಈ ರೀತಿ ಗಿಡಕ್ಕೆ ಬರ್ತದೆ ಎಂತೆಂತ ಮತ್ತೆ ಪಂಚಿನ ಸಾರಾಂಶ ಗ್ರಾಮಕ್ಕೆ ಮಾತ್ರ ತೀರ್ಪಾದ ಅವನು ಕಲ್ತಿದೆ ಆ ಪ್ರಕಾರವಾದ ಈ ಉರಿ ಗುಂಡಾಲ ಪಾಠದ ಮನ್ನಡು ಎಂಚ ವಿಷ್ಣುಮೂರ್ತಿ ದೇವರು ಏನ ಮಂದಿರ ಎಂಚ ಕಡಪಟ್ಟಿರೋ ಬಂದಿದೆ
ಹಲವಾರು ಕೋಟಿ ಕೆಲವೊಂದಾಗಿ 5 ಕೋಟಿ 7 ಕೋಟಿ ಅಕೌಂಟು ಹಣ ಕಲ್ಪಿಸಿದ ಗೋಲಿ ಕೊಡುಗೆ ತಡೆಕೊಂಡು ಜಾಡಿ ನ್ಯಾಮಗಳು ಕಾಲಪಾದ ಬಗ್ಗೆ ಆಕಲದು ಬೇಟೆ ಪಾತ್ರಗಳು ಗಂಟೆ ಪುರಾತನ ಆ ಕಾಲ ಈ ಕಾಲ ವಜ್ರರಾಜ ರೂಪಾಯಿ ಜಾಗಿ ಜಾಗಿ ಕೂಡಬಾರ್ದು ಆಗ ಹೋಗ ಪಂಚಪೂರ್ವ ಬಂದಿರ ಬಗ್ಗೆ ನ್ಯಾಮಗಳು ಬಂದಿರುವಾಯದ ಏನಾನೇ ಇಡೀ ವಜ್ರರಾಜ ಅಪೇಕ್ಷೆ ರೀತಿಯಲ್ಲಿ ದಾರಾನಂದನ ವಜ್ರರಾಜ ಗೊಬ್ಬರಲೆಕ್ಕಾಗಿ ಮಲ್ಪಡ ಅಪೇಕ್ಷೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಎಂಬೈನ ದಿನ ನೋಡ್ಕೊಳ್ಳೋದು ಮುಂದಿನ ರಾಜ್ಯದ ನಾರಾಯಣನ ಕುಮಾರದಲ್ಲಿ ನೋಡಿ ಇಂದು ದಾರ ಅಜ್ಜ ದಾರ ಮದಿಪೆ ಮಾನಿಕ ನಿರ್ವಹಣೆ ಮಾಡಿದ ಮತ್ಪುಡ ಮತ್ತು ನಿಗಲಿ ಜಪ್ಪಲೆ ನಿಗಲ ಎಡಪಟ್ಟ ಅನ್ಕೊಂಡು ಯಾನುತ್ತೆ ಹೆಂಗೆ ಆಕಡೆ ಕಲ ನಿಗಲಿ ಓಡ್ತಿರ ಕಲ ಹೊಡೆಯ ದೂರನಾಗಿದ್ದಾಗ ಯಾರು ಅವರು ಉಂಟಾದ ಮಾತ್ರ ದೇವರ ಮಾಯಲ ಬರ್ಬೇಕು ಯಾಕಂದರೆ ಒಂದು ಇನಿಕತ್ತೆ ಎಲ್ಲಿಗತ್ತೆ ಸೂರ್ಯಚಂದ್ರಾದ ಕಾಲ ಅಂತ ಏನ ಕಾಲ ಬರ್ತೀನಿ ಮುಂದಿನ ಕಾಲದಲ್ಲಿ ಇಲ್ಲಿ ಬಣ್ಣ ದಾರಗಂತ ದಾರ ಕೊಡಾರೆಂಡು ಇನ್ನು ಏನ ಕಾಲ ಬರ್ತೀನಿ ಮುಂದಿನ ಕೇಂದ್ರ ಮಂತ್ರಿ ಹಚ್ಚಿನಾಲಯ್ಯನ ಒಂದು ಸುಧಾರಣೆ ಈ ಒಂದು ರಾಜರು ನನ್ನಮಂಡ ಗೌರವ ಮಾಮೂಲು ದೇವನ ಈ ಒಂದು ರಾಜರು ಬಂದು ಆಟದಿಂದ ನನ್ನಲಾನೆಗಳ ಗೈಟ ಮಾತಾಡಿದ್ದಾರೆ ನನ್ನಲಾಯನಗಾರರು ಮಾತಾಡಲು ಬಂದಿದ್ದಾರೆ ಒಂದು ಕೂಡ ಧರ್ಮಸ್ಥಳ ಬಟ್ಟೆ ಧರ್ಮಸ್ಥಳ ಸಿನಿಮಾನ ಜಾಗೃತಿ ಮಾಡಿಕೊಂಡು ಹಲವಾರು ಭಕ್ತರು ಈ ಜಾಗೃತಿ ಬರಿ ಮಾಡಿಕೊಂಡು ಈಗ ಸಾವಿರಾರು ಅಡಿತ ಧರ್ಮದಾಂತರ ಮನೆ ಕಾಯ್ಕೊಂಡು ಜನಿಸಿ ಬಣ್ಣ ಭಕ್ತರು ನಿಮ್ಮಲ್ಲಿ ಮೂಜಿ ಕೊಟ್ಟನೆ ಉಟ್ಟು ಯಾರು ಭಾಳ ಭಾಳ ಸಂತೋಷ ಭಾಳ ಸಂತೋಷ ಪುನಃ ಏನೇ ಭಕ್ತರು ಬರ್ತಾರೆ ಪುನಃ ಮಾಯದ ಸಾಯ ಮಾಯದ ಗಾಳಿ ಸಾಯದ ಗಂಧ ಕೊಯ್ನಾಲ್ಪ ಬರ್ತಾರಪ್ಪ ಧರ್ಮ ಊರಿಗೆ ಕರ್ಮ ರಾಯಣಿಗೆ ನೀನು ಯಾರು ಅವರುಂಡಲ್ಲ ಮದುವೆಗಳಿಗೆ ಮದುವೆ ಗೆದ್ದೊಂದಿಗೆ ಜಾರಲ್ಲಿ ಧರ್ಮಕ್ಕೆ ಎತ್ತು ಭಾಳ ಒಬ್ಬರಿಗೆ ಇದ್ದರೆ ದೇವರ ನಮ್ಮ ಕಾಪಾಡುವ ಈ ಒಂದು ರಾಜ ರಾಸಿಗೆಂತ ಈ ಒಂದು ರಾಜ ಮಾತಾಡಲ್ಲ ಮನ ಕೊಟ್ಟು ಬರಲಿಲ್ಲ ಎಲ್ಲರ ಜೀವನದೇ ಸಮಯದಲ್ಲಿ ಒಂದು ಇಡೀ ಭಕ್ತರಿ ಮಾತಾಡ ಆಯಾ ಎಂದೂ ಓದಿ ಬೋರ್ಡು ಓದಿಕೊಟ್ಟು ಇಡೀ ಭಕ್ತರಿ ಮಾಯ ಬುದ್ಧಿಯಲ್ಲಿ ಕೊಡೋದು ಮನದಾಂತರಗಳಿಗೆ ಮಾಹಿತಿ ಆರೋಗ್ಯ ಕಂಡುಕೊಂಡು ಮನೋರಂಜನೆ ಚಿಂತನೆ ನ್ಯಾಯ ಜಯ ಮಾಡ್ಕೊಂಡು ನಮ್ಮ ಅವರು ಮಾತಾಡಿ ಬರ್ತಾರೆ ನಿಗಲಿ ಹೇಗೆ ಆಯಿತು ಬರೀ ಅಪ್ಪಣೆ ಮಾಡ್ತಾನೆ
वर्तमान चित्तूर भूतिकाल कोल्पोतंदु नटी बटुकु चावंत धर्मणो వచ్చి ಬರ್ತಾರೆ ಕಾಪಾಡೋಣ ಇದೇ ಭಕ್ತರೇ ಕೊಡಿಂಚಿನ ಮನಸ್ಸು ಸತ್ಯ ಅರವುದು ಜನರು ಸಾವಿರ ನೆಗೆದಿದ್ದ ಐದು ಮುಂದೆ ನಾಲ್ಕು ಜಾತಿಯ ನಾಲ್ವರನ್ನು ರಾಜ್ಯಪತ್ತಂದು ನನವೈದ್ಯರ ಕೊಂಡುಕೊಳ್ಳಿ ದೇವತೆ ನಮ್ಮ ಕಾಪಾಡ್ತಾರೆ
ಸುಂದರವಾಗಿ ಮಾಡಿರುವುದು ಈ ಪುಸ್ತಕ ಬಿಡುಗಡೆ ನಾಮಗಳು ಜಾರನ ಬಗ್ಗೆ ವಿಶೇಷವಾದ ನೋಡಿ ಬಿಡುಗಡೆ ಸುದ್ದಿ ಕಥೆ ಹತ್ತೊಂದು ನಿತ್ಯ ಸತ್ಯ ನಮ್ಮೊಟ್ಟಿಗೆ ఇప్పుడు ಜಾಗನಾಯಕ ಕಥೆ ಮುಂದೆಲ್ಲ ಪಂಡ್ರಜ್ಜಿ ಒಂದು ನಮ್ಮ ನಂಬಿಕೆ ಎಂಗಾಗ ಮನಸ್ಸು ಬೈದು ನಾವು ಮುಕ್ಕಳು ಬರದೆ ಇನಿತ ಈ ಸಭೆ ತುನಗೆ ಎಂಬಲ್ಲಿ ಕಿನ್ನೆ ಆಗ್ಯಾರ ಎಂಗ ದಾಯಕ ಬರದೆ ಬರುಜಿ ಎನ್ನ ಪಿಲೋಟ್ ದಿಕ್ಕಿನಾಗ ಬರೆಯೋಡು ದಿನ ಸಂಪರ್ಕ ನಮ್ಮ ಇಂಜಿನಿಯರ್ ಬಟ್ ಅವ ಅಂದಾಗ ಬರದಿನಿಯ ಈ ಶಿವದ ಊರಿನ 100 ವರ್ಷದಿಂದ ಆಗಿನ ಅಭಿವೃದ್ಧಿ ರಕ್ತ ದೇವಸ್ಥಾನ ದೇವಿರು ಅಂಚನೆ ನಮ್ಮ ಪಾತ್ರನ ಸ್ವಾಮಿ ಜಾಲಂಗಾಯ ನಮ್ಮನ್ನ ದುಂಬು ಕೊಣಪಿನ ಮಗುಲು ಹಾಗಾಗಿ ರಾತ್ರಿಯ ಬ್ರಹ್ಮಕಲಶ ಅಂಡಲ್ಲ ನಮ್ಮ ಮಂಡೆಗೆ ದಿಕ್ಕಿನ ಕಲಶ ಕಿರೀಟ ಒಂದು ನಮ್ಮ ನಂಬಿಕೆಗೆ ಶ್ರದ್ಧೆಗೆ ಭಕ್ತಿಗೆ ಒಂದು ದೇವರು ನಮ್ಗೆ ಕೊಟ್ಟಿನ ವರ ಏನೊಂದು ಎನ್ನ ಕನ್ನಡ ಮಂತಿನ ಕೆಲಸ ಎಂಕ ಇನ್ಸ್ಪಿರೇಷನ್ ಪಣ್ಣನೆ ಎಂಕ ಆರ್ನ ಕೆಲಸ ನಂಬಿಕೆಗಳ ಶ್ರದ್ಧೆಗಳ ವಾಂಗ್ಮಯದ ಕೆಲಸ ಒಂದು ಆ ಒಂದು ಪಂಪಿನ ಪ್ರೇರಣೆಗೆ ಕಿಂಗ ವಿಷಯ ಬರೆದೆ ತಪ್ಪು ಬರೆಯವು ಅವರಿಗೆ ಜಾಗದ ಕ್ಷಮಿಸಾಗದೆ ನಮಗೆ ಎನ್ನ ಮೂಲಕ ಬರೆಪಾದೆ ಏನ ಬರೆಯುವುದು ಎನ್ನ ಮೂಲಕ ಬರೆದಿನ ಒಂದು ಪುಸ್ತಕ ದುಡ್ಡು ಖರ್ಚಾಪಿನ ವಿಷಯ ದುಡ್ಡು ಕೊಟ್ಟು ಗೆತುನಲ ವಿಷಯ ಮಾತಾಡಲು 100 ರೂಪಾಯಿ ಪಂಡ ಗೆತುನಗಲೇ ನಮ್ಮ ಭಕ್ತಿಯ ಮಾತ ಒಂದು ದೇವನ ಪಂಡ ನಮ್ಮ ನಂಬಿಕೆಗಳು ನಮ್ಮ ದುಂಬದ ಜೋಕಿಗೆ ನಮ್ಮ ದುಂಬದ ಜನಾಂಗಕ್ಕೆ ಒರಿಯೋದು ನಮ್ಮ ನಂಬಿಕೆದಾರ ಶಿರೋದ ಜಾಗನಾಯ ಎಂಚನಕ್ಕೆ ಶಿರೋದ ಜನಕುಲಿ ಜಾಗನಾಯ ನಗರದ ಭಕ್ತಿಯ ನಂಬಿರು ನಮ್ಮ ನಗರದ ಇವ ಎಂಚ ಯುಪುಗೊಂದು ಪಂಪಿನ ಒಂದು ಪ್ರತೀಕವಾದ ಕಿನ್ನೆ ಪುಸ್ತಕ ಐಕೊಂದು ಮುನ್ನಡಿ ಶ್ರೀರಂಗ ಪಂಡದೆ ನಮ್ಮ ವಿಪ್ರೇರಣ ಆಶೀರ್ವಾದ ನಮ್ಗೆ ಮುಖ್ಯ ತಂತ್ರಲೇ ಇಂಕೊಂದಿಗ ಪುಸ್ತಕ ಬರೆದೆ ಓದು ಏನು ಪಂಡೇನ ಯಾನು ಮುನ್ನುಡಿ ಬರೆಯೋಣ ಅಂತ ಕೇಳಿದ್ರು ಎನ್ನ 25 ಪೇಜಿನ ಪುಸ್ತಕ ಮುನ್ನುಡಿ ಬರೆಯೋ ಮಲ್ಲ ಶಬ್ದ ಪುಸ್ತಕ ಅನ್ಕೊಂಡೆ ಆಶೀರ್ವಾದ ಅಂತ ಪಂಡಿರು ಆ ಆಶೀರ್ವಾದ ಕೊಟ್ಟಿನ ಒಂದು ಲೈನ್ ಇಡ್ಲ ಒಂದು ಬುಕ್ ಬರೋದು ಆತ ಮಲ್ಲ ಆಶೀರ್ವಾದನ ತಂತ್ರಲಿ ಕೊಡ್ತೇವೆ ಅವತ್ತ ಅಂದ್ರೆ ಈ ಚಾವಟಿಗಳು ಎನ್ನ ದೊಡ್ಡ ಎನ್ನ ಜೀವನಕ್ಕೆ ಆರೋಗ್ಯ ಆದರ್ಶ ವ್ಯಕ್ತಿ ಆ ದೊಡ್ಡ ನಮಗಲ್ಲ ಮಾಮಿ ಇದು ಪ್ರಾಯದ ಪುಸ್ತಕದ ಬಿಡುಗಡೆ ಮಾಡ್ತಿದ್ದೀನಿ ಎನ್ನ ಕುಟುಂಬದ ಆಶೀರ್ವಾದ ಒಟ್ಟಿಗೆ ಗುರು ಹಿರಿಯರ ಆಶೀರ್ವಾದ ಒಟ್ಟಿಗೆ ಈಗೆಲ್ಲ
ನಮ್ಮ ಏತ ಗೌರವಗೊಂಡಲ ಕಿಂಗಿ ವಿಷಯ ಅನ್ನೋದು ಮನವರಿಕೆ ಅವರು ಮನುಷ್ಯ ಇವಾಗ ಕುಡಿದು ಹೆಚ್ಚಿನ ಸಾಧನೆ ಮಾಡ್ಕೊಂಡು ಅವು ನಮ್ಮ ಶಿರುವ ವಿಷ್ಣುಮೂರ್ತಿ ದೇವಸ್ಥಾನವಾಗಿ ಅಥವಾ ಆರಿಗುಡಿಯಾವಡಿ ನ್ಯಾಮ ಧನದಾಯ ಸ್ಥಾನವಾಡಿ ಒಟ್ಟು ಶಿರುವ ಟೋಟಲ್ ಹೆಚ್ಚಿನ ಧಾರ್ಮಿಕ ಸಂಸ್ಥೆ ಮಾತ್ರ ಉಂಡ ಅಲ್ಪ ಎಡ್ಡೆ ರೀತಿಯಲ್ಲಿ ಅಲ್ಪ ಕೇವಲ ಅಧಿಕಾರ ಇತ್ತಂಡೆಯ ಒಂದು ಅಧಿಕಾರವನ್ನೆಲ್ಲ ಒಂದು ಜವಾಬ್ದಾರಿಯಿಂದ ಎನ್ನೆದು ಈನ ಒಂದು ಜೀವನಗಳು ಮಹಾಮಂದ ಸಾಧನೆ ಮಾಡಿದೆ ಮನುಷ್ಯ ಆಯನ ಬ್ರಹ್ಮ ವಿಷಯ ಪರಮಕ ಮಾತ್ರ ಒಂದು ಶಾಶ್ವತವಾದ ಆ ಹೊರವಾಡಿ ಕುಟುಂಬದ ಒಂದು ನೆನಪು ಈ ಜಾಗಕ್ಕೆ ಬಂದಾಗ ಸರ್ವೇರಿಗೆಲ್ಲ ಖಂಡಿತವಾದ ಅವರು ನಮಗೆ ಅಭಿಪ್ರಾಯ ಈ ಸಂದರ್ಭಗಳು ವ್ಯಕ್ತ ಮಾಡ್ಕೊಂಡಲ್ಲ ಹೊರವಾಡಿದ ಸರ್ವ ಸದಸ್ಯರಿಗಿಲ್ಲ ಧರ್ಮ ಜಾಲಂದೆ ಅಂಚಿನ ವಿಷ್ಣುಮೂರ್ತಿ ದೇವರ ಪರಿಪೂರ್ಣ ಅನುಗ್ರಹ ಬಂದಿದ್ದು ಭವಿಷ್ಯದ ಕುಟುಂಬವು ಈ ಜಾಗಕ್ಕೆ ನನ್ನ ಹೆಚ್ಚಿನ ಸೇವೆ ಮಾಡ್ಕೊಂಡ ಚಿತ್ತಿನ ಯೋಗ ಭಾಗ್ಯ ಪಡೆದು ಆ ದೇವರೆಡ ನಡುವಂದಿದ್ದಾರೆ. ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಾರಂಭಗಳು ನಿತ್ಯನಾಡಿಗೆ ಪ್ರಾರ್ಥನೆ ಮಾಡ್ತಿದ್ದೆ. ಇಡೀ ಗ್ರಾಮ ಸೇರ್ತಿರಲಿ ಅಂತ ಬಿರುದು ಕೊಟ್ಟು ಸನ್ಮಾನ ಪಡೆದಿದೆ ಅಂತ ನನಗೆ ಅಭಿಪ್ರಾಯಗಳು ಉಂಟು. ಐದು ದಾದ ಮಾಡ್ಕೊಳ್ಳೋದಕ್ಕೆ ಕಾರಣ ಮತ್ತೆ ನಮಗೆ ಪ್ರಾರ್ಥನೆ ನನಗ ದೇವರಿಗೆ ನಮ್ಮ ಮಂದಿನ
ಈ ಪುಣ್ಯ ಕೆಲಸ ಬರ್ತಾಂಡ ಜನಗಳಿಗೆ ದೇವರಿಗೆ ಬರ್ತಾಂಡ ಮಾತ್ರ ಜನಗಳೆಲ್ಲ ಗೊತ್ತಾಗಂತ ಬಿಟ್ರೆ ಈ ರಾಮಕ್ಕೆ ಸಾಲ ಒಂದು ಮನಸ್ಸು ಮತ್ತು ಮುಚ್ಚಿ ಮಾಡ್ತೀನಿ ಚಿತ್ರ ಮಾಮೂಲಿ ಮನಸ್ಸಿದೆ ಆ ಸಂದರ್ಭಗಳು ಸರ್ವಸಾಧಾರಣ 4 ಕೋಟಿ ರೂಪಾಯಿದ ಪುಣ್ಯ ಬೇರೆ ನಿಜವಾದ ಈ ಸಂದರ್ಭಗಳು ಪಂಡ ಎಂಗೆ ಯಾಪನೆ ಆ ಒಂದು ಬಿರುದಾರಿಗೆ ಕೋರಡು ಮನಸ್ಸಿತ್ತು ಧರ್ಮ ಜನಂದ ದೈವತ್ವನಲ್ಲ ನಡಿಬಿಟ್ಟು ಕುಟುಂಬನ ಮಾತ್ರ ಒಟ್ಟು ಮಾಡ್ಕೊಂಡು ಹಾಗೇನೆ ಈ ಜಾಗದ ಅವರಿಗೆ ಅಧಿಕಾರ ಹೆಚ್ಚಿನ ಉಂಟ ಅವೇ ನನಗೆ ಜವಾಬ್ದಾರಿ ಪರಿವರ್ತನೆ ಮಾಡಿಕೊಂಡು ಆ ಮೂಲಕವಾದ ನಿಜವಾದ ಬಂಧುಗಳನ್ನಾಡು ಈ ಸಂದರ್ಭಗಳು ಜ್ಞಾನವೇನ ಪಡೆದ ಸಾಧ್ಯತೆ ಇದ್ದು ಆರು ನಿಜವಾದ ಶಿರುವಾದ ಒಂದು ಸುಪುತ್ರೆ ನಡಿಗೊಟ್ಟದ ಸುಪುತ್ರೆ ಅಂಜನೆ ಇಡೀ ಶಿರುವ ಗ್ರಾಮ ಬಂದು ಸುಪುತ್ರೆ ಅದಕ್ಕೆ ಈ ಸಂದರ್ಭಗಳು ಶಿರುವಶ್ರೀ ಬಿರುದು ಬಂದು ಮ್ಯಾನ್ಮಾರ್ದ ಈ ಜಾಗಗಳು ಶಿರುವಶ್ರೀ ನಿತ್ಯಾನಂದ ನಡಿಬೆಟ್ಟು ನಿತ್ಯಾನಂದ ಹೆಗಡೆ ಈ ಸಂದರ್ಭಗಳು ಸನ್ಮಾನ